ಕುಂದೂರಿನಲ್ಲಿ ಮೂವರು ಮಹಿಳೆಯರ ಮೇಲೆ ವಿಕೃತಕಾಮಿಯಿಂದ ದಾಳಿ ನಡೆದಿದೆ. ಕತ್ತಿಯಿಂದ ಕಡಿದು ಮಹಿಳೆಯರಿಗೆ ಗಾಯಗೊಳಿಸಿರುವಂಥ ಘಟನೆ ಕುಕ್ಕುಂದೂರಿನಲ್ಲಿ ನಡೆದಿದ್ದು, ಮಹಮ್ಮದ್ ಹುಸೇನ್ ಎಂಬವನು ಈ ಒಂದು ಕೃತ್ಯವನ್ನು ಎಸಗಿದ್ದಾನೆ. ಬೋವಿ ಸಮಾಜದ ಮೂವರು ಮಹಿಳೆಯರಿಗೆ ಗಾಯವಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರ್ಕಳದ ಕುಕ್ಕುಂದೂರಿನಲ್ಲಿರುವ ಪರಿಶಿಷ್ಟ ಕಾಲೋನಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಗೇರುಬೀಜ ಕಂಪನಿಯಿಂದ ಕೆಲಸ ಮುಗಿಸಿ ಮರಳುತ್ತಿದ್ದಾಗ ಹಲ್ಲೆಗೈದಿದ್ದಾನೆ ಮಹಮ್ಮದ್ ಹುಸೇನ್. ಮನೆ ಮುಂದೆ ಬೆತ್ತಲಾಗಿ ತಿರುಗಿ ಮಹಿಳೆಯರನ್ನು ಪೀಡಿಸುತ್ತಿದ್ದ, ಬೈರ್ದೆಸೆಗೆ ಹೋಗುತ್ತಿದ್ದ ಮಹಿಳೆಯರ ಜೊತೆ ಅನುಚಿತವಾಗಿ ವರ್ತಿಸುತ್ತಿದ್ದ. ಹುಸೇನ್ ಉಚ್ಚಾಟದಿಂದ ಕಾಲಿನಲ್ಲಿ ಭಯದಲ್ಲೇ ಬದುಕುವಂತಾಗಿತ್ತು. ನಿನ್ನ ಏಕಾಏಕಿ ಮನೆಗೆ ನುಗ್ಗಿ ಮಹಿಳೆಯರ ಕತ್ತಿಯಿಂದ ಹಲ್ಲೆ ಮಾಡಿರುವ ಕಾಮುಕ ಹುಸೇನ್ ಓರ್ವ ಮಹಿಳೆಗೆ ಗಂಭೀರ ಗಾಯಗೊಳಿಸಿದ್ದಾನೆ. ತಕ್ಷಣ ಆ ಮಹಿಳೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಬ್ಬರಿಗೆ ಕೈ ಮತ್ತು ಕಾಲಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಆರೋಪಿಯನ್ನು ಬಂಧಿಸಿರುವ ಕಾರ್ಕಳ ಗ್ರಾಮಾಂತರ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಂತ್ರಸ್ತರ ಮನೆಗೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಭೇಟಿ ನೀಡಿ ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇತ್ತ ಆಯ್ನ ನಿಗ್ಲೆ ಮಾತ್ರ ಪೂರಾಗ್ಲಿ ಊರ್ದಾಗ್ಲಿಗೆ ತೊಂದರೆ ಉಂಡು ಬತ್ತೆ ಒಂದು 25-30 ಜನ ಉಳ್ಳೇ ಇರ್ಪಿದೆ ಆಗ್ಲು ಪೊರ ಪನ್ಪುನು ಎಂಕ್ಲೆ ಪೂರಾಗ್ಲಿ ಉಪದ್ರನೆ ಪೊಂಜೋಲು ಪಿಟೈಕುಲಾರ ಪೋರೆಜ್ಜಿ ಬೈದೇಶ ಪೋರೆಜ್ಜಿ ಆಯ್ಬೋದು ಅಲ್ಪೋದ ಬತ್ತಲ್ಲ ಒಂದು ತಿಪ್ಪೆ ಬಂದು ಅಗಲು ಪೋಡಿದು ಪಂಡ ಒಂಜಿ ಸಮುದಾಯ ಒಂಜಿ ಬಾರಿ ಪಾಪದ ಸಮುದಾಯ ನಡೆ ಇಪ್ಪುನಾಗಲು ಪೊಲೀಸ್ ಸ್ಟೇಷನ್ ಪೋರೆ ಗೊತ್ತೋಜಿ ಆಗ್ಲಿ ಎರಡ ಪನರ ಗೊತ್ತೋಜಿ ಅಂಚದಾಗಲು ಮಲ್ಪ ಕುಲ್ದೇರು ಮಲ್ಪ ಕುಲ್ದು ಜಾಸ್ತಿ ಆಯ್ತು ಕೋಡೆ ಬತ್ತ ಕಟ್ಪುನ ಮುಟ್ಟಾಂಡು ಅವಳ ಮೂಜಿ ಜನಕ್ಕೆ ಕಡ್ದೆ ಇತ ನಿಗಲು ಸರ್ಕಾರ ಏನ ಮನ್ಪುಣ ಮಂಡ ಮುಲ್ತ ಪಂಚಾಯತಿ ಅವಾರ್ಡ್ ಸರ್ಕಾರ ಅವಾರ್ಡ್ ಅತ್ತೆ ಪೇಪರ್ದಾಗಲಿ ಪೊಲೀಸ್ ಆಗ್ಲಿಡ ಆಯ್ನ ಮುಲ್ತುಡ್ದು ಆಯ್ನ ಇಲ್ಲು ನೆಟ್ಟಾಡ್ದು ಕಡಬಿಡೋಡು ನೆಟ್ಟ ಎಂಕ್ಲೆ ಬುಡ್ಚಿ ಅಂದು